ಕಡಬದ ರೆಂಜಿಲಾಡಿ ಗ್ರಾಮದ ಮೀನಾಡಿ ಎಂಬಲ್ಲಿ ಇಬ್ಬರನ್ನ ಬಲಿ ಪಡೆದಿದ್ದಂತಹ 2 ಕಾಡಾನೆಗಳಲ್ಲಿ ಒಂದು ಆನೆ ಸೆರೆ ಸಿಕ್ಕಿದೆ. ಇಂದು 3ನೇ ದಿನದ ಕಾರ್ಯಾಚರಣೆಯನ್ನ ಕಾಡಾನೆ ವಿರುದ್ಧ ಅರಣ್ಯಾಧಿಕಾರಿಗಳು ನಡೆಸಿದ್ದು ಮೊದಲ ಹಂತದ ಜಯ ಸಿಕ್ಕಿದೆ. 5 ಕಾಡಾನೆಗಳ ಸಾರಥ್ಯದಲ್ಲಿ 100ಕ್ಕೂ ಮಿಕ್ಕಿದ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ತಂಡದಿಂದ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ನರಹಂತಕ 2 ಕಾಡಾನೆಗಳಲ್ಲಿ ಒಂದು ಸೆರೆ ಸಿಕ್ಕಿದೆ. ಕಾಡಾನೆ ಸೆರೆ ಸಿಕ್ಕ ಸ್ಥಳದಲ್ಲಿ 5 ಸಾಕಾನೆಗಳು ಬೀಡು ಬಿಟ್ಟಿದ್ದು ಸೆರೆಸಿಕ್ಕ ಕಾಡಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತಹ ಕಾರ್ಯಾಚರಣೆ ಆರಂಭವಾಗಿದೆ. ಜೊತೆಗೆ ನೀರಿನ ಟ್ಯಾಂಕರ್ ಕ್ರೇನನ್ನ ಆನೆ ಸೆರೆಸಿಕ್ಕಂತಹ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ ಎಂಬ ಮಾಹಿತಿಗಳು ಲಭ್ಯವಾಗಿದೆ. ಆನೆ ಸೆರೆಸಿಕ್ಕ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಸಂಚಾರವನ್ನ ನಿಷೇಧ ಮಾಡಲಾಗಿದ್ದು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮುಖಂ ಹೂಡಿದ್ದಾರೆ. ಫೆಬ್ರವರಿ 20ರಂದು ಕಡಬದ ರೆಂಜಿಲಾಡಿ ಗ್ರಾಮದ ಮೀನಾಡಿ ಎಂಬಲ್ಲಿ ಇಬ್ಬರನ್ನ ಬಲಿ ಪಡೆದಿದ್ದು ಇದೇ ಆನೆಯೇ ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ.